ಕಾಂಕ್ರೀಟ್ ಮಿಕ್ಸರ್ ಲಾರಿಯೊಂದು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಕಂಬ ಎರಡು ತುಂಡಾಗಿ ಲಾರಿ ಮೇಲ್ಭಾಗಕ್ಕೆ ವಾಲಿ ನಿಂತ ಆತಂಕಕಾರಿ ಘಟನೆ ಮಂಗಳೂರು ಮಹಾನಗರ ಪಾಲಿಕೆಯ 24ನೇ ದೇರೆಬೈಲ್ ದಕ್ಷಿಣ ವಾರ್ಡ್ನ ದಡ್ಡಲಕಾಡ್ನ 3ನೇ ಅಡ್ಡರಸ್ತೆಯ ಓಣಿಯಲ್ಲಿ ಇಂದು ಬೆಳಗ್ಗೆ ನಡೆಯಿತು. ಘಟನೆಯಲ್ಲಿ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬಹುಮಹಡಿ ಕಟ್ಟಡ ಕಾಂಕ್ರೀಟೀಕರಣಕ್ಕೆ ಹೋಗ್ತಾ ಇದ್ದ ರೆಡಿ ಮಿಕ್ಸರ್ ವಾಹನ ದಡ್ಡಲಕಾಡ್ನ 3ನೇ ಅಡ್ಡರಸ್ತೆಯಲ್ಲಿ ಕಿರಿದಾದ ಓಣಿಯಲ್ಲಿ ಪ್ರವೇಶಿಸಿದಾಗ ರಸ್ತೆ ಬದಿ ಇದ್ದ ವಿದ್ಯುತ್ ಕಂಬಕ್ಕೆ ಡಿಕ್ಕಿಯನ್ನು ಹೊಡೆದಿದೆ. ಪರಿಣಾಮ ಕಂಬ ಮುರಿದು ಲಾರಿಯ ಮೇಲೆ ವಾಲಿದೆ. ಅದೃಷ್ಟವಶಾತ್ ತಂತಿಯಲ್ಲಿ ವಿದ್ಯುತ್ ಇದ್ದರೂ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸದ್ಯ ಮೆಸ್ಕಾಂ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿದ್ದು ವಿದ್ಯುತ್ ಅನ್ನು ನಿಲುಗಡೆಗೊಳಿಸಿ ಕಂಬ ತೆರವುಗೊಳಿಸಿದ್ದಾರೆ.